ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ ಯಾವತ್ತೂ ಹೊಸ ಹೊಸ ಪ್ರಯೋಗಗಳಿಗೆ ತೆರೆದುಕೊಳ್ಳುತ್ತಲೇ ಸಾಗುತ್ತದೆ. ಇದೇ ಕಾರಣಕ್ಕೆ ಯಕ್ಷಗಾನ ಕಲೆ ಇವತ್ತಿಗೂ ಜೀವಂತವಾಗಿದೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ನಡೆದಂತಹ ಅಮರಾವತಿಯ ಅಮರ ಚರಿತ್ರೆ ಎಂಬ ಪ್ರಸಂಗದಲ್ಲಿ ದೇವೇಂದ್ರ ವೇಷಧಾರಿಯು ನಿಜವಾದ ಗಜರಾಜನ ಮೇಲೆ ರಂಗಸ್ಥಳ ಪ್ರವೇಶಿಸಿ ಜನರಲ್ಲಿ ರೋಮಾಂಚನವನ್ನ ಉಂಟು ಮಾಡಿದ್ದು ವಿಶೇಷವಾಗಿತ್ತು. ಯಾವತ್ತೂ ಭಾಗವತರ ಹಾಡಿಗೆ ಸೀಮಿತವಾಗಿದ್ದಂತಹ ಆನೆಯ ಪ್ರವೇಶದ ಕಥನ ಈ ಪ್ರದರ್ಶನದಲ್ಲಿ ನಿಜವಾದ ಆನೆಯನ್ನ ತರುವ ಮೂಲಕ ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ನೀಡಿತು. ತನ್ನ ಪಟ್ಟದ ಆನೆಯನ್ನ ಏರಿ ಬರುವ ದೇವೇಂದ್ರನ ಅಪರೂಪದ ಯಕ್ಷ ಚಿತ್ರಣ ಯಕ್ಷಗಾನ ಪ್ರೇಕ್ಷಕರಿಗೆ ಸಂತೋಷವನ್ನ ನೀಡಿತು. ಗೊಲೆ ಉತ್ತಮಾನೆಯೇ ಬಂತು ನೋಡುವ ಬನ್ನಿ. ಅವರಿಗೆ ಧರಿಸುವುದಕ್ಕೆ ಯೋಗ್ಯತೆ ಇರುವುದು ಆ ಕಡೆಗೆ ನಿಮ್ಮ ಆಗಮನದಿಂದ ತುಷ್ಟವಾದ ಸಮಾಜ ಈ ಮಂದನವನದಲ್ಲಿ